ನಮಗೆ ನಾಚಿಕೆ ಆಗ್ತಾ ಇದೆ. ಹದಿನಾರು ತಿಂಗಳ ಕಾಂಗ್ರೆಸ್ಸಿನ ಸರ್ಕಾರ ದಿನನಿತ್ಯ ಸರ್ಕಾರದಲ್ಲಿ ಒಬ್ಬ ಮಂತ್ರಿ ಲೂಟಿ ಹೊಡಿತಾ ಇರುವಂಥದ್ದು, ಕರ್ನಾಟಕದ ಜನತೆಗೆ ಒಂದು ಕಡೆ ಟ್ಯಾಕ್ಸ್ ತೆರಿಗೆಗಳ ಮೇಲೆ ತೆರಿಗೆ, ಪೆಟ್ರೋಲಿಂದ ಹಿಡಿದು ಸ್ಟ್ಯಾಂಪ್ ಡ್ಯೂಟಿಯಿಂದ ಹಿಡಿದು ಹಾಲಿನ ಮೇಲೆ. ನಾಚಿಕೆ ಆಗಬೇಕಲ್ಲ ಸರ್ಕಾರಕ್ಕೆ. ಅವರೇ ನೇಮಕ ಮಾಡಿರೋದು, ಅವರೇ ಪೋಸ್ಟಿಂಗ್ ಕೊಟ್ಟಿರೋವಂಥದ್ದು. ಹೋಗಿ ಅವರ ಹತ್ರ ಕೂತ್ಕೊಂತಾರೆ. ಅದು ಟೈಮ್ ಟೇಬಲ್ ಹಾಕ್ಬಿಟ್ಟಿದ್ದಾರೆ. 10 ಗಂಟೆಗೆ ಲೋಕಾಯುಕ್ತ ಆಫೀಸು, 12 ಗಂಟೆಗೆ ಚನ್ನಪಟ್ಟಣ. ಏನು ಮ್ಯಾಚ್ ಫಿಕ್ಸಿಂಗ್ ಆಗಿದ್ದು? ಹೆಂಗ್ ಗೊತ್ತಾಯ್ತು ನಿಮಗೆ? ಈ ತನಿಖಾಧಿಕಾರಿಗಳು ಈಗ ತನಿಖೆಯನ್ನ ಎಷ್ಟು ಗಂಟೆಗೆ ಮುಗಿಸ್ತಾರೆ? ಕೆಲವರು 5 ಅವರ್ ಅಂತಾರೆ, ಕೆಲವರು ಈಗ ಇಡೀ ರೈಡ್ ಆಗ್ತದೆ 48 ಗಂಟೆ, 38 ಗಂಟೆ, 60 ಗಂಟೆ. ಇವ್ರು ಏನು ಮೊದಲೇ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅವ್ರ ಜೊತೆ? ಏನು ಇಷ್ಟೇ ಗಂಟೆಗೆ ಬರ್ತೀನಿ, ಇಷ್ಟೇ ಗಂಟೆಗೆ ಬಿಡಬೇಕು ಅಂದ್ರೆ ತನಿಖೆ ಹೆಂಗಾಗ್ತೈತೆ? ಅದು ಹೌ ಇಟ್ ಈಸ್ ಪಾಸಿಬಲ್? ಕಾಮನ್ ಪೀಪಲ್ ಕ್ವಶನ್ ಕೇಳ್ತಾರೆ. ಇಟ್ ಈಸ್ ದ ಪಾಸಿಬಲ್? ಎಲ್ಲಾದ್ರೂ ನೋಡಿದ್ದೀರಾ ಯಾವ್ದಾದ್ರೂ ಕರಪ್ಷನ್ ಕೇಸಲ್ಲಿ ಅಥವಾ ಮರ್ಡರ್ ಕೇಸಲ್ಲಿ A1, A2, A3, A4 ಅಂತ ಇರ್ತದೆ. ಯಾರಾದರೂ A4 ಇಂದ ಕರೀತಾರ? A4ಗೆ ನೋಟಿಸು, A3ಗೆ ನೋಟಿಸು, A2ಗೆ ನೋಟಿಸ್ ಇಲ್ಲ, ಮನೆಯಲ್ಲೇ ಹೋಗಿ ಎನ್ಕ್ವೈರಿ. A1ಗೆ ಇವತ್ತು, ಯಾಕೆಂದ್ರೆ ಏನ್ ಕೃಷ್ಣ ಅವರು, ಸ್ನೇಹಮಯಿ ಕೃಷ್ಣ ಅವರ ಕಂಪ್ಲೇಂಟ್ ಈಗ CBI ಎನ್ಕ್ವೈರಿ ಕೊಡಬೇಕು ಅಂತ ಬಂದಿದೆ. ಅದಕ್ಕೋಸ್ಕರ ಅಲ್ಲಿ ನೋಟಿಸ್. ಇವತ್ತು ಬಹಳ ಅವರ ತೆರೆದ ಪುಸ್ತಕ, ದಿನ ಎದ್ರೆ ಬಾಯಲ್ಲಿ ಬರೋದು ಒಂದೇ ಮಾತು, ತೆರೆದ ಪುಸ್ತಕ.